ಉಂಟಲ್ಲ ಅದನ್ನು ಬೆಳೆಸಬೇಕು. ಅದೊಂದು ಸಸಿ ಮಾತ್ರ ಅಲ್ಲ, ನಿಮಗೆ ಸಾಧ್ಯ ಇರುವ ರೀತಿಯಲ್ಲಿ ನಿಮ್ಮ ಪರಿಸರದಲ್ಲಿ, ನಿಮ್ಮ ಮನೆಯ ಬಳಿಯಲ್ಲಿ ಮರಗಳನ್ನು, ಸಸಿಗಳನ್ನು ಬೆಳೆಸಲು ಹೆಚ್ಚು ಪ್ರಯತ್ನ ಪಡಬೇಕು. ಹಾಗೆ ಪರಿಸರ ಸಂರಕ್ಷಣೆಯನ್ನು ಒಂದು ದೊಡ್ಡ ಹೊಣೆಗಾರಿಕೆಯಾಗಿ, ಒಂದು ದೊಡ್ಡ ಜವಾಬ್ದಾರಿಯಾಗಿ ನಾವು ಮಾತ್ರ ಬದುಕಬೇಕಾದ ಜಗತ್ತಲ್ಲ. ಒಳ್ಳೆಯ ಪರಿಸರವನ್ನು ನಮ್ಮ ಮಕ್ಕಳಿಗೆ ಬಿಟ್ಟುಕೊಡ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಒಳ್ಳೆಯ ಪರಿಸರವನ್ನು ನಮ್ಮ ಮಕ್ಕಳಿಗೆ ನಾವು ಬಿಟ್ಟುಕೊಡ್ಬೇಕು. ನಾವೆಲ್ಲ ಹೋಗುವಾಗ, ಜಗತ್ತನ್ನು ಬಿಟ್ಟು ಹೋಗುವಾಗ ಅದಕ್ಕೆ ನಾವೆಲ್ಲ ಪ್ರಯತ್ನಿಸಬೇಕಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಕಾರ್ಯಕ್ರಮದ ಉದ್ದೇಶವನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸಿ, ಅಲ್ಲಾಹು ನಮಗೆಲ್ಲರಿಗೂ ಇಹದಲ್ಲೂ ಪರಲೋಕದಲ್ಲೂ ಅವನ ಕರುಣೆ, ಅವನ ಪ್ರೀತಿ ನಮ್ಮೆಲ್ಲರ ಮೇಲೆ ಇರಲಿ. ಜಮಾತ್ ಇಸ್ಲಾಮಿ ಅದೇ ರೀತಿ ಮಸ್ಜಿದುಲ್ ಹುದಾ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಆಯೋಜಿಸಿರುವಂತಹ ಈ ಸಸಿ ವಿತರಣಾ ಕಾರ್ಯಕ್ರಮ, ಇದರ ಪೋಸ್ಟರ್ ರಿಲೀಸ್ ಕಾರ್ಯಕ್ರಮ ನಡೆದಿದೆ. ಮಸ್ಜಿದುಲ್ ಹುದಾದ ಅಧ್ಯಕ್ಷರಾದ ಜನಾಬ್ ಹಸನಪ್ಪ ಇವರನ್ನು ನಾನು ಮುಂದೆ ಕರೀತಾ ಇದ್ದೇನೆ. ಅದೇ ರೀತಿ ನಿಕಟಪೂರ್ವ ಮಸ್ಜಿದುಲ್ ಹುದಾ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಸಾಗರ್, ಅನಿವಾಸಿ ಉದ್ಯಮಿಯಾದಂತಹ ಮಹಫೂಜುರ್ ರಹಮಾನ್, ಡೆಲ್ಟಾ ಲಾಜಿಸ್ಟಿಕ್ಸ್ ಮಾಲಕರಾದಂತಹ ಜನಾಬ್ ಅಹಮದ್ ಮೊಹಿದ್ದೀನ್, ಜಮಾತ್ ಇಸ್ಲಾಮಿ ಉಳ್ಳಾಲ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಂ, ಸಮಾಜ ಸೇವಾ ವಿಭಾಗದ ಹೊಣೆಗಾರರಾದಂತಹ ಅಬ್ದುಲ್ ಸಲಾಂ ಸಿಎಚ್, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲದ ಅಧ್ಯಕ್ಷರಾದಂತಹ ಡಾಕ್ಟರ್ ಝೈನುದ್ದೀನ್, ಸಾಲಿಡಾರಿಟಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆದಂತಹ ನಿಜಾಮುದ್ದೀನ್ ಇವರನ್ನು ಕೂಡ ನಾನು ಮುಂದೆ ಕರೀತಾ ಇದ್ದೇನೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲದ ಅಧ್ಯಕ್ಷರಾದಂತಹ ಡಾಕ್ಟರ್ ಝೈನುದ್ದೀನ್ ಅವರು ಖತೀಬರಾದಂತಹ ಜನ ಮೊಹಮ್ಮದ್ ಕುಂಜಿ ಅವರಿಗೆ ಸಸಿಯನ್ನು ವಿತರಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ. ಇದರ ಮಾಲಕರಾದಂತಹ ಅಹಮದ್ ಮೊಹಿದ್ದೀನ್ ಅವರು ನೆರವೇರಿಸಲಿದ್ದಾರೆ.
ಬದಲಾಗ್ತಾ ಇದೆ. ಏನೋ ದೊಡ್ಡ ದೊಡ್ಡ ಬಿಲ್ಡಿಂಗ್, ಅದೇ ರೀತಿ ಫ್ಯಾಕ್ಟ್ರೀಸ್ ಮತ್ತು ಎಲ್ಲ ವಿಷಯದಲ್ಲೂ ಕೂಡ ತುಂಬ ಡೆವಲಪ್ಮೆಂಟ್ ಆಗ್ತಿದೆ. ಆ್ಯಕ್ಚುಲಿ ಕಾಲ ಬದಲಾಗುವುದಲ್ಲ, ಆ್ಯಕ್ಚುಲಿ ಜನರು ಬದಲಾಗ್ತಾ ಇದೆ, ಜನರ ಚಿಂತನೆ ಬದಲಾಗ್ತಾ ಇದೆ. ಈ ಥರ ಒಂದು ಇವಾಗ ಒಂದು ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಭಿವೃದ್ಧಿ ಆಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಜನರು ತುಂಬ ಎಜುಕೇಟೆಡ್ ಆಗ್ತಾ ಇದ್ದಾರೆ. ಬಟ್ ಪರಿಸರದ ಬಗ್ಗೆ ತುಂಬ ಜನರಿಗೆ ಇವಾಗ ಕಾಳಜಿ ಇಲ್ಲ. ಯಾಕಂದರೆ ನಾವು ಈ ಪರಿಸರದಲ್ಲಿ ಬದುಕಬೇಕಾದ್ರೆ ಅಥವಾ ಈ ಜಗತ್ತಲ್ಲಿ ಬದುಕಬೇಕಾದ್ರೆ ನಮಗೆ ಇಲ್ಲಿದ್ದು ವಾತಾವರಣ ಇದೆಯಲ್ಲ, ಅದು ನಮಗೆ ಒಂದು ಆರೋಗ್ಯಪೂರ್ಣವಾದ ವಾತಾವರಣ ಆಗಿ ನಮಗೆ ದೊರಕಬೇಕು. ಒಂದು ವೇಳೆ ಅಂಥ ಆರೋಗ್ಯಪೂರ್ಣವಾಗಿ ನಾವು ಒಂದು ವೇಳೆ ಅಂಥ ಒಂದು ವಾತಾವರಣ ನಮಗೆ ಸಿಗೋದಾದರೆ ಮಾತ್ರ ನಮಗೆ ಇಲ್ಲಿ ಆರೋಗ್ಯವಾಗಿ ಬದುಕು. ಯಾಕೆಂತ ಹೇಳಿದರೆ ಇವಾಗ ನೋಡಿ ವೆಹಿಕಲ್ಸ್ ಜಾಸ್ತಿ ಆಗ್ತಾ ಇದೆ, ನಮ್ಮದು ವಾತಾವರಣ ಎಲ್ಲ ಹಾಳಾಗ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಮತ್ತು ನೀರಿನ ಸೋರ್ಸ್ ಹಾಳಾಗ್ತಾ ಇದೆ, ಅದೇ ರೀತಿ ಆಹಾರದ ಮೂಲ ಕೂಡ ಹಾಳಾಗ್ತಾ ಇದೆ. ಪ್ರತಿಯೊಂದು ಕೂಡ ಇಲ್ಲಿ ಹಾಳಾಗುವಂಥ ಒಂದು ಸಂದರ್ಭದಲ್ಲಿ ನಮಗೆ ಪರಿಸರದ ಬಗ್ಗೆ ಜಾಸ್ತಿ ನಮಗೆ ಅದರ ಬಗ್ಗೆ ಕಾಳಜಿ ಇರಬೇಕು. ಯಾಕಂತಂದರೆ ಹಲವಾರು ಮಾರಕವಾದ ಕಾಯಿಲೆಗಳು ಇವಾಗ ಬರ್ತಾ ಇದೆ, ಹೊಸ ಕಾಯಿಲೆ ಬರ್ತಾ ಇದೆ, ಅರ್ಬುದ ರೋಗ ನಾನಾ ರೀತಿಯಲ್ಲಿ ಹರಡ್ತಾ ಇದೆ, ಪ್ರತಿಯೊಂದು ಕೂಡ ಹರಡ್ತಾ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ ನಾವು ತಿನ್ನುವ ಆಹಾರ, ಸೇವಿಸುವ ಗಾಳಿ, ಅದೇ ರೀತಿ ನಮ್ಮ ಪ್ರಕೃತಿ ಎಲ್ಲನೂ ಒಂದು ಸೂಪರ್ ಆಗಿದ್ದರೆ ಮಾತ್ರ ನಮಗೊಂದು ಉತ್ತಮವಾಗಿ ಬದುಕ್ಬೋದು. ಬಟ್ ಬದುಕಬೇಕಾದ್ರೆ ನಾವು ಸೇವಿಸುವ ಗಾಳಿ ಒಳ್ಳೆಯದಿರಬೇಕು. ಗಾಳಿ ಒಳ್ಳೆಯದಾಗಬೇಕಾದ್ರೆ ಪರಿಸರದಲ್ಲಿರುವಂತಹ ಏನು ಈ ನಾಡು ಬೆಳೆಸಿ ನಾಡು ಉಳಿಸಿ ಅಂತ ಒಂದು ಸ್ಲೋಗನ್ ಇದೆಯಲ್ಲ, ಅದು ಇರಬೇಕು. ಬಟ್ ಇವಾಗ ಏನಂದರೆ ಕಾಡನ್ನು ಕಡಿದು ಮರವನ್ನು ನಾಶ ಮಾಡಿ ನಾವು ಏನು ಮಾಡ್ತಾ ಅಭಿವೃದ್ಧಿಯ ಪಥಕ್ಕೆ ಸಾಕ್ತಾ ಇದ್ದೀವಿ. ಆ್ಯಕ್ಚುಲಿ ಅಭಿವೃದ್ಧಿ ಅಲ್ಲ, ಅದು ನಮ್ಮ ವಿನಾಶದ ಅಂಚೆ ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಜನಜಾಗೃತಿ ಮಾಡಿ ಒಂದು ಸಸಿ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದು ನಮಗೆ ಮಾತ್ರ ಅಲ್ಲ, ಇನ್ನು ಫ್ಯೂಚರ್ ಜನ್ರೇಷನ್ ಯಾರು ಇಲ್ಲಿ ನಮ್ಮ ಮಕ್ಕಳು ಏನು ಇಲ್ಲಿ ಬೆಳೆದು ಬರ್ತಾರೆ ಅವರಿಗೆ ಒಂದು ವಾತಾವರಣ ಕೊಡುವಂತಹ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ. ಮಸ್ಜಿದ್ ಅಲ್ ಹುದಾ ತೊಕ್ಕೋಟು, ಇದರಲ್ಲಿ ಈ ಒಂದು ಮಸೀದಿಯಲ್ಲಿ ಹಲವಾರು ಸಾಮಾಜಿಕ ಚಟುವಟಿಕೆಗಳು ನಡೀತಾ ಇದೆ. ನಾವು ಈ ಹಿಂದೆ ಈ ಮಸೀದಿಯಲ್ಲಿ ಬ್ಲಡ್ ಕ್ಯಾಂಪ್ ಕೂಡ ನಡೆಯಿತು. ಸಾರ್ವಜನಿಕ ಬ್ಲಡ್ ಕ್ಯಾಂಪ್ ಮೂಲಕ ಅನೇಕ ರೀತಿಯ ಸೇವೆಗಳನ್ನು ಕೂಡ ಸಲ್ಲಿಸಲಾಗಿದೆ. ಈಗ ಆ ಮಸೀದಿಯನ್ನು ಸಾಮಾಜೀಕರಣಗೊಳಿಸುವಂಥ, ಕೇವಲ ಧಾರ್ಮಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಮಸೀದಿ ಅಥವಾ ಮಂದಿರ ಅಥವಾ ಇನ್ನಿತರ ಪ್ರಾರ್ಥನಾಲಯಗಳನ್ನು ಸಾಮಾಜೀಕರಣಗೊಳಿಸುವುದು ಹೇಗೆ ಎಂಬ ನಿಟ್ಟಿನಲ್ಲಿ ಒಂದು ಮಾದರಿ ಕಾರ್ಯಕ್ರಮಗಳನ್ನು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಲ್ಲಾಲ ಹಾಗೂ ಮಸೀದಿ ಆಡಳಿತ ಕಮಿಟಿ ಸೇರಿಕೊಂಡು, ಜಮಾತೆ ಇಸ್ಲಾಮಿ ಹಿಂದಿನ ಸಂಘಟನೆಗಳು ಸೇರಿಕೊಂಡು ಕಳೆದ ಹಲವಾರು ದಿನಗಳಿಂದ ಬಂದಿದೆ. ಇದೀಗ ಬಹಳ ಪ್ರಮುಖವಾಗಿ ಮಸೀದಿ ಪರಿಸರಾತ್ಮಕವಾಗಿ ಮಸೀದಿಯಲ್ಲಿ ಯಾವ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡಬಹುದು ಎಂಬುದಕ್ಕೆ ಬಹಳ ಒಂದು ಜ್ವಲಂತ ನಿದರ್ಶನವಾಗಿದೆ. ಇವತ್ತು ಜುಮಾ ದಿವಸ ಶುಕ್ರವಾರ ಇಲ್ಲಿ ಸೇರುವಂತಹ ಎಲ್ಲ ನಮಾಜಿಗರಲ್ಲಿ, ಆರಾಧನೆಗೆ ಬರುವಂತಹ ಭಕ್ತರಲ್ಲಿ ಪರಿಸರದ ಬಗೆಗಿನ ಹೆಚ್ಚಿನ ಅದರ ಕಾಳಜಿ, ಅದರ ಮಹತ್ವವನ್ನು ತಿಳಿಸುತ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಪರಿಸರಾತ್ಮಕವಾಗಿ ಹೇಗೆ ಮುಂದುವರಿಬಹುದು ಎಂಬ ನಿಟ್ಟಿನಲ್ಲಿ ಇಲ್ಲಿ ತರಬೇತಿಯನ್ನು, ಮಾಹಿತಿಯನ್ನು ನೀಡಲಾಗಿದೆ. ಮತ್ತು ಅವರಿಗೆ ಹೋಗುವಾಗ ಜೊತೆಯಲ್ಲಿ ಅನೇಕ ಉತ್ತಮ ತಳಿಯ ಗಿಡಗಳನ್ನು, ಸಸಿಗಳನ್ನು ಇಲ್ಲಿ ನೀಡಲಾಗ್ತಾ ಇದೆ. ಇದು ನಿಜವಾಗಿ ಒಂದು ಒಳ್ಳೆಯ ಮಾದರಿ. ಯಾಕೆಂದರೆ ಇಂತಹ ಚಟುವಟಿಕೆಗಳು ಮಸೀದಿ ಕೇಂದ್ರಿತವಾಗಿ ನಾವು ಮಾಡ್ತಾ ಬಂದರೆ ಅಥವಾ ಚರ್ಚ್ಗಳು ಅಥವಾ ಮಂದಿರ ಕೇಂದ್ರಿತವಾಗಿ ನಾವು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಈ ಕಾರ್ಯವನ್ನು ಒಂದು ಪುಣ್ಯದ ಕಾರ್ಯ ಅಂತ ಅವರು ಧರ್ಮ ಕೇಂದ್ರಗಳಿಗೆ ಜನರು ಆಶ್ರಯಿಸ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕವಾದ ಚಟುವಟಿಕೆಗಳನ್ನು ಕೂಡ ಬಹಳ ಪುಣ್ಯವಾಗಿ, ಬಹಳ ಮಹತ್ವವಾಗಿ, ಗೌರವಪೂರ್ವಕವಾಗಿ ಅದನ್ನು ಕೈಗೊಳ್ಳುತ್ತಾರೆ ಮತ್ತು ಅದನ್ನು ಉಳಿಸ್ತಾರೆ, ಬೆಳೆಸ್ತಾರೆ ಎಂಬ ನಿಟ್ಟಿನಲ್ಲಿ ಬಹಳ ಒಂದು ಅಭಿನಂದನೆಯನ್ನು ಈ ಒಂದು ಸಂಘಟಕರಿಗೆ ತಿಳಿಸಲು ಬಯಸ್ತಾ ಇದ್ದೇವೆ. ಇದು ನಾವು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ರೀಸೆಂಟಾಗಿ ಇದೇ ಮಸೀದಿಯಲ್ಲಿ ಬ್ಲಡ್ ಕ್ಯಾಂಪನ್ನು ಕೂಡ ಆಯೋಜಿಸಿದ್ದೀವಿ. ಇದು ಅದರ ಮುಂದುವರೆದ ಭಾಗವಾಗಿ ಮಸ್ಜಿದ್ ಫಾರ್ ಸೋಷಲ್ ಕಾಸ್ ಅನ್ನೋ ಒಂದು ಇನಿಷಿಯೇಟಿವಲ್ಲಿ ಮಸೀದಿಯಿಂದ ಇಂತಹ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯವನ್ನು ಮಾಡುವ ಒಂದು ಉದ್ದೇಶ ಆಗಿದೆ. ಅದರಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ವನ ಮಹೋತ್ಸವದ ಪ್ರಯುಕ್ತ ಸಸಿಗಳನ್ನು ವಿತರಿಸುವಂಥದ್ದು. ಸೊ ದಟ್ ಆ ಮೂಲಕ ಜನರಲ್ಲಿ ಪರಿಸರದ ಬಗ್ಗೆ, ಪರಿಸರದ ಸಂರಕ್ಷಣೆ ಬಗ್ಗೆ ಒಂದು ಕಾಳಜಿಯನ್ನು, ಅದೇ ರೀತಿ ಸಂರಕ್ಷಣೆ ಮಾಡುವ ಬಗ್ಗೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಉಂಟು ಮಾಡುವಂಥ ನಿಟ್ಟಿನಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ಒಂದು 200+ ಸಸಿಗಳನ್ನು ವಿತರಿಸಿದ್ದೇವೆ. ಇನ್ನೂ ನಾವು ಬೇರೆ ಮಸೀದಿಯಲ್ಲಿ ಕೂಡ ಇಂತಹ ಕಾರ್ಯಕ್ರಮವನ್ನು ಮುಂದುವರಿಸುವ ಯೋಜನೆಯನ್ನು ಹಾಕಿದ್ದೇವೆ. ಓಕೆ, ಮತ್ತು ಎಂತಹ ಗಿಡಗಳನ್ನು ನೀವು ಇದರಲ್ಲಿ ತುಂಬ ಇದು ನಾವು ಇದು ಪಂಚಾಯತ್ನ
ತೆಗೆದಂತಹ ಗಿಡಗಳು. ಇದರಲ್ಲಿ ಹಲವಾರು ಮಾವಿನಕಾಯಿದು ಇದಿದೆ, ಮತ್ತು ಕೆಲವು ಫ್ರೂಟ್ಸ್, ಮತ್ತು ಜನರಲ್ ಆಗಿ ಅಂದರೆ ಪರಿಸರಕ್ಕೆ ಉಪಯುಕ್ತ ಒಂದು ಗಾಳಿ ಜಾಸ್ತಿ ಕೊಡುವಂತಹ ಮರಗಳನ್ನು ಅವರು ಕೊಟ್ಟಿದ್ದಾರೆ. ಸೊ ಇದರ ಹಿಂದೆ ಯಾರೆಲ್ಲ ಇದ್ದಾರೆ? ಇದು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಯುವಕರ ಒಂದು ಇದು, ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಈ ಮಸೀದಿಯಿಂದ ಒಂದು ಜಂಟಿ ಕಾರ್ಯಕ್ರಮ ಆಗಿದೆ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಜಮಾತೆ ಇಸ್ಲಾಮಿ ಹಿಂದ್ ಒಣ ಮಹೋತ್ಸವದ ಅಂಗವಾಗಿ ಮಸೀದಿಯಲ್ಲಿ ಮಾಡಿದಂಥ ಕಾರ್ಯಕ್ರಮ ಅದು ಶ್ಲಾಘನೀಯವಾಗಿದೆ. ಯಾಕೆಂದರೆ ಮಸೀದಿ, ಮಂದಿರ, ಚರ್ಚು ಆರಾಧನೆಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕವಾಗಿರುವಂಥ ಎಲ್ಲ ಚಟುವಟಿಕೆಗಳನ್ನು, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಕೂಡ ಪ್ರತಿಯೊಂದು ಮಸೀದಿ ಮತ್ತು ಮಂದಿರ, ಮಸೀದಿಗಳಲ್ಲಿ ಆಗಬೇಕಾಗಿದೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದು ಮೂಲಭೂತವಾಗಿ ಯಾವುದೇ ಕಷ್ಟಗಳು, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಜಾಗ ಪ್ರತಿಯೊಬ್ಬ ಧರ್ಮದವರಿಗಿರುವಂಥ ಧರ್ಮ ಕೇಂದ್ರಗಳಾಗಿವೆ. ಇವತ್ತು ಅಲ್ ಹುದಾ ಮಸೀದಿಯಲ್ಲಿ ಮಾಡಿದಂಥ ಕಾರ್ಯಕ್ರಮ ಒಣ ಮಹೋತ್ಸವದ ಅಂಗವಾಗಿ ಸಸಿಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಈಗ ತಾನೇ ನಡೆದಿದೆ. ಕೇವಲ ಈ ಮಸೀದಿಯಲ್ಲಿ ನಾನು ನೋಡಿದ ಹಾಗೆ ಬ್ಲಡ್ ಕಲೆಕ್ಟ್ ಮಾಡುವಂಥದ್ದು, ಜನರಿಗೆ ಕಾನೂನಿನ ಮಾಹಿತಿ ಕೊಡುವಂಥದ್ದು, ಅದೇ ರೀತಿಯಲ್ಲಿ ಮರಣ ಹೊಂದಿದಂಥ ವ್ಯಕ್ತಿಗೆ ಮರಣದ ಪರಿಪಾಲನೆ ಮಾಡುವಂಥ ಕೆಲಸಗಳು ಮತ್ತು ಇನ್ನೂ ಸಾಮಾಜಿಕ ಮತ್ತು ಧಾರ್ಮಿಕವಾಗಿರುವಂಥ ಕೆಲಸ ಕಾರ್ಯಗಳು ಈ ಮಸೀದಿಯಲ್ಲಿ ನಡೆಯುತ್ತಾ ಇದೆ. ಈ ಮಸೀದಿಯಲ್ಲಿ ಯಾವ ರೀತಿಯಲ್ಲಿ ಮಾದರಿಯಾಗಿದೆ, ಸಮಾಜದಲ್ಲಿರುವಂಥ ಎಲ್ಲ ಮಸೀದಿಗಳು, ಮಂದಿರಗಳು ಮತ್ತು ಚರ್ಚ್ಗಳು ಇದೇ ರೀತಿಯ ಮಾದರಿಯಾಗಿ ಆದರೆ ಖಂಡಿತವಾಗಿ ಸಮಾಜದಲ್ಲಿರುವಂಥ ಜನರಿಗೆ ಇದು ಒಳ್ಳೆಯ ಒಂದು ಸುವರ್ಣ ಅವಕಾಶ ಕೂಡ ಆಗಿದೆ ಮತ್ತು ಅವರಿಗೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವೇದಿಕೆ ಆಗಲಿ ಎಂದು ನಾನು ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಪರಿಸರ ಸಂರಕ್ಷಣೆ ಮಾಡುವಂಥದ್ದು. ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕೂಡ ಒಂದು ಜವಾಬ್ದಾರಿಯಾಗಿದೆ. ಯಾಕೆಂದರೆ ಸರ್ಕಾರ ಯಾವ ರೀತಿಯಲ್ಲಿ ಇದರ ಕೆಲಸಗಳನ್ನು ಮಾಡಬೇಕಾಗಿದೆ, ಅದೇ ರೀತಿ ಕೂಡ ಸಮಾಜದಲ್ಲಿರುವಂಥ ಜನರು ಕೂಡ ಈ ರೀತಿಯ ಕೆಲಸವನ್ನು ಮಾಡಬೇಕಾದದ್ದು ಕೂಡ ಅವರ ಒಂದು ಜವಾಬ್ದಾರಿ ಕೂಡ ಆಗಿದೆ. ಯಾಕೆಂದರೆ ಈಗ ಸಮಾಜದಲ್ಲಿ ನೋಡುವ ಹಾಗೆ ಮಾರಕವಾದಂಥ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ನಾವು ಇತಿಹಾಸವನ್ನು ಸ್ಟಡಿ ಮಾಡಬೇಕಾಗಿದೆ. ಇತಿಹಾಸದಲ್ಲಿ ಪ್ರವಾದಿಗಳು ನಮಗೆ ಮಾದರಿ ಯಾವ ರೀತಿಯಲ್ಲಿ ಮಾದರಿ ಅಂದರೆ ಗಿಡಗಳನ್ನು ಬೆಳೆಸುವ ಮೂಲಕ ಆ ವಾತಾವರಣದಲ್ಲಿರುವಂಥ ಶುದ್ಧ ಗಾಳಿಯ ಸೇವಿಸುವುದರಿಂದ ನಿಮ್ಮ ಆರೋಗ್ಯಪೂರ್ಣವಾದ ಜೀವನವನ್ನು ನೀವು ಆ ಸಮಾಜದಲ್ಲಿ ಉಂಟಾಗಬಹುದಂತ ಈ ರೀತಿಯ ಕೆಲವು ವಿಚಾರಗಳು ಪ್ರವಾದಿಯವರು ಮತ್ತು ಧರ್ಮದ ಅನುಯಾಯಿಗಳು ಕೂಡ ಹೇಳಿದಂಥ ಮಾತುಗಳು. ಆದರೆ ಇವತ್ತು ಯಾಕೆ ಈ ರೀತಿ ಮಾರಕವಾದ ಕಾಯಿಲೆಗೆ ತುತ್ತಾಗ್ತಾ ಇದ್ದೇನೆ ಅಂದರೆ, ನಾನು ಈಗ ಹಾಸ್ಪಿಟಲ್ ನೋಡ್ತಾ ಇರುವಾಗ ಜಾಸ್ತಿ ಕಾಣುವುದು ಕ್ಯಾನ್ಸರ್, ಟ್ಯೂಮರ್, ಬ್ರೈನ್ ಹೆಮರೇಜ್ ಈ ರೀತಿಯ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ, ಮಾರಕವಾದಂಥ ಕಾಯಿಲೆಗೆ. ಇದು ಯಾವ ಕಾರಣ ಇದಕ್ಕೆ ಹಿನ್ನೆಲೆ ಏನು? ನಾವು ಸ್ವಲ್ಪ ಇತಿಹಾಸವನ್ನು ಸ್ಟಡಿ ಮಾಡಿದರೆ ನಾವು ತಿನ್ನುವ ಆಹಾರ ಆಗಲಿ, ಅದೇ ರೀತಿ ನಾವು ಸಮಾಜದಲ್ಲಿ ತಿನ್ನುವಂಥ ಕೆಲವು ಫಾಸ್ಟ್ ಫುಡ್ಗಳಾಗಲಿ, ಇದೆಲ್ಲ ಕೂಡ ಇದಕ್ಕೆ ಒಂದು ಕಾರಣ ಕೂಡ ಆಗ್ಬೋದು ಮತ್ತು ಪರಿಸರದಲ್ಲಿರುವಂಥ ಶುದ್ಧ ಗಾಳಿ ಇಲ್ಲದ ಕಾರಣ ಕೂಡ ಆಗ್ಬೋದು. ಆದರೆ ಈ ಸಂದರ್ಭದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಜಮಾತೆ ಇಸ್ಲಾಮಿ ಅವರು ಮಾಡಿದ ಕೆಲಸಕ್ಕೆ ನಾನು ಶ್ಲಾಘನೀಯ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ.